ಹಲೋ ಹಾಯ್ ನಮಸ್ಕಾರ. ಕೋಸ್ಟಲ್ ಕನ್ನಡದ ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಡಿ ಬಾಸ್ ದರ್ಶನ್ ಅವರು ತೆಲುಗು ಸಿನಿಮಾ ಒಂದಕ್ಕೆ ಪ್ರಮೋಷನ್ ಅನ್ನು ಮಾಡಿದ್ರು. ಈ ವಿಚಾರದ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅದು ಅವರ ಸ್ನೇಹಕ್ಕಾಗಿ, ತನ್ನ ನೆಚ್ಚಿನ ಕುಚುಕು ಗೆಳೆಯ ಕಿಚ್ಚ ಸುದೀಪ್ ಅವರಿಗಾಗಿ. ಇದು ಯಾವ ಸಿನಿಮಾ ಅಂತ ಈಗಾಗಲೇ ನಿಮಗೆ ಗೊತ್ತಿರಬಹುದು. ಆ ಸಿನಿಮಾವೇ ಈಗ ಎಸ್ ರಾಜಮೌಳಿ ನಿರ್ದೇಶನದ ಈ ಸಿನಿಮಾ ಜುಲೈ 6, 2012ರಂದು ಪ್ರಪಂಚದಾದ್ಯಂತ ತೆರೆಕಂಡಿತ್ತು. ಮೂಲ ಭಾಷೆ ತೆಲುಗಿನಲ್ಲಿ ಈಗ ಅನ್ನೋ ಹೆಸರಿನಲ್ಲಿ ತೆರೆಕಂಡ್ರೆ, ತಮಿಳಿನಲ್ಲಿ ನಾನ್ ಈ ಅನ್ನೋ ಹೆಸರಿನಲ್ಲಿ ರಿಲೀಸ್ ಆಯಿತು. ಹಾಗೆ ಹಿಂದಿಯಲ್ಲಿ ಮಕ್ಕಿ, ಮಲಯಾಳಂನಲ್ಲಿ ಈಚಾ ಅನ್ನೋ ಹೆಸರಿನಲ್ಲಿ ತೆರೆಗೆ ಅಪ್ಪಳಿಸಿತ್ತು. ಇನ್ನು ಕಿಚ್ಚ ಸುದೀಪ್ ಅವರು ಈ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸಿಕೊಂಡಿದ್ದರಿಂದಾಗಿ ಈ ಸಿನಿಮಾ ಕನ್ನಡಕ್ಕೆ ಡಬ್ ಆಗುತ್ತೆ ಎಂದು ಆ ಸಂದರ್ಭದಲ್ಲಿ ಹೇಳಲಾಗಿತ್ತು. ಆದರೆ ಈ ಸಿನಿಮಾ ಕನ್ನಡಕ್ಕೆ ಡಬ್ ಆಗಲೇ ಇಲ್ಲ. ತೇನೇ ಇರಲಿ, ಆ ಕಾಲದಲ್ಲಿ ಕನ್ನಡಕ್ಕೆ ಡಬ್ಬಿಂಗ್ ಮಾಡಬಾರ್ದು, ಹಾಗೆ ಹೀಗೆ ಒಂದಿಷ್ಟು ಹೋರಾಟಗಳು ಕೂಡ ನಡೀತಾ ಇತ್ತು. ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಆ ಕಾಲಘಟ್ಟದಲ್ಲಿ ಡಬ್ಬಿಂಗ್ ವಿರೋಧಿ ಧೋರಣೆಗಳು, ಡಬ್ಬಿಂಗ್ ವಿರೋಧಿ ಹೋರಾಟಗಳು ನಡೀತಾ ಇತ್ತು. ಅದೇನೇ ಇರಲಿ, ಆದರೆ ಈಗ ಅನ್ನೋ ಸಿನಿಮಾ ಆ ಕಾಲದಲ್ಲಿ ಡಬ್ಬಿಂಗ್ ಆಗಲಿಲ್ಲ, ಆದರೆ ಈಗ ಈ ಸಿನಿಮಾ ಕನ್ನಡಕ್ಕೆ ಡಬ್ಬಿಂಗ್ ಆಗಿದೆ. ಮುಖ್ಯವಾಗಿ ಈ ಸಿನಿಮಾದ ಬಗ್ಗೆ ನಾವು ಹೇಳೋದಾದ್ರೆ, ನಮ್ಮ ಕನ್ನಡದ ಕಿಚ್ಚ ಸುದೀಪ್ ಅವರು ಈ ಸಿನಿಮಾದಲ್ಲಿ ಖಳನಾಯಕನಾಗಿ ಅಬ್ಬರಿಸಿದ್ರು. ಅದೆಷ್ಟೋ ಮಂದಿಯಲ್ಲಿ ಈಗ ಅನ್ನೋ ಸಿನಿಮಾದ ನಾಯಕ ಯಾರು ಅಂತ ಕೇಳಿದ್ರೆ, ಒಂದಿಷ್ಟು ಮಂದಿ ನೊಣ ಅಂತಾರೆ, ಒಂದಿಷ್ಟು ಮಂದಿ ನಾಣಿ ಅಂತಾರೆ. ಅಂದ್ರೆ ಈ ಸಿನಿಮಾದಲ್ಲಿ ನಾಣಿಯೇ ಸತ್ತ ಮೇಲೆ ನೊಣವಾಗಿ ಬರ್ತಾನೆ. ಅದರಲ್ಲಿ ನಿಮಗೆಲ್ಲ ಗೊತ್ತೇ ಇದೆ ಈ ಸಿನಿಮಾದ ಬಗ್ಗೆ. ಆದ್ರೆ ನಮ್ಮ ಕನ್ನಡಿಗರಿಗೆ ಈ ಸಿನಿಮಾದ ಹೀರೋ ಕಿಚ್ಚ ಸುದೀಪ್ ಅವರೇ. ಕನ್ನಡಿಗರಿಗೆ ಅಂತಲ್ಲ, ಈಗ ಅನ್ನೋ ಹೆಸರು ಕೇಳ್ತಿದ್ದಂತೆ ಮೊದಲಿಗೆ ಕಣ್ಮುಂದೆ ಬರೋದೇ ಕಿಚ್ಚ ಸುದೀಪ್ ಅವರು. ಕಿಚ್ಚ ಸುದೀಪ್ ಅವರನ್ನು ಹೊರತುಪಡಿಸಿ ಈ ಪಾತ್ರಕ್ಕೆ ಯಾರಿಂದಲೂ ನ್ಯಾಯ ಒದಗಿಸಲು ಸಾಧ್ಯವೇ ಇಲ್ಲ. ಈ ವಿಚಾರವನ್ನು ಸ್ವತಃ ದರ್ಶನ್ ಅವರೇ ಅಂದು ಹೇಳಿದ್ರು. ಈಗ ಅನ್ನೋ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರ ಅಭಿನಯದ ಮುಂದೆ ಬೇರೇನೂ ಇಲ್ಲ. ಈ ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರ ಪಾತ್ರವನ್ನು ಎರೇಸ್ ಮಾಡಿ ನೋಡಿದ್ರೆ ಆ ಸಿನಿಮಾ ಏನೂ ಇಲ್ಲ, ಬಿಗ್ ಝೀರೋ ಅಷ್ಟೇ. ಅಂತಹ ಅತ್ಯದ್ಭುತ ನಟನೆ. ಹಾಗೆ ಈ ಸಿನಿಮಾದ ಹೈಲೈಟೇ ಕಿಚ್ಚ ಸುದೀಪ್ ಅವರು. ನಮ್ಮ ಭಾಷಾ ಸಿನಿಮಾವನ್ನ ಅದ್ಯಾವುದೋ ಭಾಷೆಗೆ ಡಬ್ಬಿಂಗ್ ಮಾಡಿ ಅಲ್ಲಿ ರಿಲೀಸ್ ಮಾಡಿ ಹೆಸರು ಗಳಿಸೋದು ದೊಡ್ಡ ವಿಚಾರವಲ್ಲ. ಆದರೆ ಇನ್ನೊಂದು ಭಾಷಾ ಸಿನಿಮಾದಲ್ಲಿ ಖಳನಾಯಕನಾಗಿ ಅಭಿನಯಿಸಿ ಆ ಸಿನಿಮಾವನ್ನು ಆ ಖಳನಾಯಕನ ಪಾತ್ರದಿಂದಲೇ ಗುರುತಿಸುವಂತೆ ಮಾಡೋದು ಇದೆಯಲ್ಲ, ಅದು ದೊಡ್ಡ ವಿಚಾರ. ಇದನ್ನ ಕಿಚ್ಚ ಸುದೀಪ್ ಅವರು 2012ರಲ್ಲೇ ಮಾಡಿದ್ದಾರೆ. ಇಡೀ ಚಿತ್ರರಂಗ, ಇಡೀ ಭಾರತೀಯ ಚಿತ್ರರಂಗವೇ ಕಿಚ್ಚ ಸುದೀಪ್ ಅವರನ್ನು ತಿರುಗಿ ನೋಡುವಂತೆ ಮಾಡಿದ್ದಾರೆ. ಯಾರು ಆ ಕಿಚ್ಚ ಸುದೀಪ್ ಅಂತ ಹೇಳಿದ್ರೆ, ಕನ್ನಡದ ಒಬ್ಬ ಸೂಪರ್ ಸ್ಟಾರ್ ಅಂತ ನಮ್ಮ ಕನ್ನಡ ಚಿತ್ರರಂಗದತ್ತ ಬೆರಳಿಟ್ಟು ತೋರಿಸುವಂತೆ ಮಾಡಿದ್ದಾರೆ ನಮ್ಮ ಕಿಚ್ಚ ಸುದೀಪ್ ಅವರು. ಇದಕ್ಕೆ ಪ್ರತಿಯೊಬ್ಬ ಕನ್ನಡಿಗರು ಹೆಮ್ಮೆ ಪಡಲೇಬೇಕು. ಇಂತಹ ಒಂದು ಸಾಧನೆ ಸುಲಭದ ಮಾತಲ್ಲ. ಹೀರೋ ಆಗಿ ಅದು ಯಾರು ಕೂಡ ಮಾಡ್ತಾರೆ, ಆದರೆ ವಿಲನ್ ಆಗಿ ಅಬ್ಬರಿಸಿ ಆ ಸಿನಿಮಾ ಅಂತ ಹೇಳಿದ್ರೆ ಕಿಚ್ಚ ಸುದೀಪ್ ಅವರು, ಅದು ವಿಲನ್ ಕ್ಯಾರೆಕ್ಟರು. ವಿಲನ್ ಇಂದಲೇ ಗುರುತಿಸಿಕೊಂಡು ಕೇವಲ ಈಗ ಸಿನಿಮಾ ಮಾತ್ರವಲ್ಲ, ಆ ನಟ ಯಾರು ಅಂತ ಕೇಳಿದ್ರೆ ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್ ಅಂತಲೇ ಹೇಳೋದು ಹೊರತಾಗಿ ತೆಲುಗು ಚಿತ್ರದ ನಟ, ತೆಲುಗು ಈಗ ಅನ್ನೋ ಒಂದು ಸಿನಿಮಾದ ಕಳನಾಟ ಅಂತ ಯಾರೂ ಹೇಳಲ್ಲ. ಕನ್ನಡ ಚಿತ್ರರಂಗದ ಗುರುತಿಸುವಿಕೆ ಆವಾಗಲೇ ಆಗಿತ್ತು. ಅದೇನೇ ಇರಲಿ, ಈ ಸಿನಿಮಾದ ಪ್ರೆಸ್ ಮೀಟ್ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಲಾಗಿತ್ತು. ಈ ಪ್ರೆಸ್ ಮೀಟ್ಗೆ ಕಿಚ್ಚ ಸುದೀಪ್ ಅವರ ಜೊತೆಗೆ ಡಿ ಬಾಸ್ ಕೂಡ ಜೊತೆಯಾಗಿ ವೇದಿಕೆಯನ್ನು ಹಂಚಿಕೊಂಡಿದ್ರು. ಆ ಕಾಲದಲ್ಲಿ ಕಿಚ್ಚ ಸುದೀಪ್ ಮತ್ತು ದರ್ಶನ್ ಅವರ ಸ್ನೇಹ ಯಾವ ರೀತಿ ಇತ್ತು ಅಂತ ಪ್ರತಿಯೊಬ್ಬರಿಗೂ ಗೊತ್ತೇ ಇದೆ. ಅದು ಎಲ್ಲಿ ಹೋದ್ರು ಕಿಚ್ಚ ಸುದೀಪ್ ಮತ್ತು ದರ್ಶನ್ ಅವರು ಜೊತೆಯಾಗಿ ಇರ್ತಾ ಇದ್ರು. ಎಲ್ಲ ಕ್ಯಾಮರಾಗಳಲ್ಲೂ ದರ್ಶನ್ ಮತ್ತು ಕಿಚ್ಚ ಸುದೀಪ್ ಅವರು ಕಾಣಿಸ್ಕೊಳ್ತಾ ಇದ್ರು. ದರ್ಶನ್ ಎಲ್ಲಿದ್ದಾರೋ ಅಲ್ಲಿ ಕಿಚ್ಚ ಸುದೀಪ್ ಅವರು ಇರ್ತಾ ಇದ್ರು. ಹಾಗೆ ಕಿಚ್ಚ ಸುದೀಪ್ ಎಲ್ಲಿರ್ತಿದ್ರು ಅಲ್ಲಿ ದರ್ಶನ್ ಅವರು ಇರ್ತಾ ಇದ್ರು. ಕುಚುಕು ಗೆಳೆಯರು. ಆ ಕಾಲದಲ್ಲಿ ದರ್ಶನ್ ಅವರ ಫ್ಯಾನ್ಸ್ ಆಗಲಿ, ಕಿಚ್ಚ ಸುದೀಪ್ ಅವರ ಫ್ಯಾನ್ಸ್ ಆಗಲಿ, ಅದು ಮರ್ಜ್ ಆಗಿತ್ತು. ಎಲ್ಲ ಕಡೆ ಕಿಚ್ಚ ಸುದೀಪ್ ಕಿಚ್ಚ ಫ್ಯಾನ್ಸ್ ಅಂತ ಇದ್ದವರು ದಾಸ ಕಿಚ್ಚ ಫ್ಯಾನ್ಸ್ ಅಂತ ಹಾಕೊಂಡ್ರು. ಹಾಗೆ ದರ್ಶನ್ ಅವರ ಅಭಿಮಾನಿಗಳು ಕೂಡ ಅಷ್ಟೇ. ದರ್ಶನ್ ಫ್ಯಾನ್ಸ್ ಅಂತ ಇದ್ದವರು ದರ್ಶನ್ ಸುದೀಪ್ ಫ್ಯಾನ್ಸ್ ಅಂತ ಹೆಸರನ್ನು ಮರುನಾಮಕರಣ ಮಾಡಿದ್ದೂ ಇದೆ. ಅಷ್ಟೇ ಅಲ್ಲ, ಪ್ರಸ್ತುತ ದಿನಗಳಲ್ಲೂ ಕೂಡ ದರ್ಶನ್ ಮತ್ತು ಕಿಚ್ಚ ಸುದೀಪ್ ಅವರು ಒಂದಾಗಬೇಕು ಅಂತ ಬಯಸೋ ಅದೆಷ್ಟೋ ಅಭಿಮಾನಿಗಳು, ಅದೆಷ್ಟೋ ಕೋಟ್ಯಾಂತರ ಅಭಿಮಾನಿಗಳು ನಮ್ಮ ಸುತ್ತಮುತ್ತ ಇದ್ದಾರೆ. ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಅಂಬರೀಷ್ ಅವರ ಸ್ನೇಹವನ್ನು ಈ ಇಬ್ಬರಲ್ಲಿ ಕಾಣ್ತಾ ಇದ್ರು ಅಭಿಮಾನಿಗಳು. ಇಂತಹ ಸ್ನೇಹಕ್ಕಾಗಿ ದರ್ಶನ್ ಅವರು ಅಂದು ತೆಲುಗು ಸಿನಿಮಾ, ತನ್ನ ನೆಚ್ಚಿನ ಕುಚುಕೋ ಗೆಳೆಯನ ಸಿನಿಮಾ, ತೆಲುಗು ಸಿನಿಮಾಗಾಗಿ ದರ್ಶನ್ ಅವರು ವೇದಿಕೆಯನ್ನು ಹತ್ತಿದ್ರು. ಈ ಸಿನಿಮಾವನ್ನು ಎಲ್ಲರೂ ನೋಡಿ ಕಿಚ್ಚ ಸುದೀಪ್ ಅವರು ತುಂಬಾನೇ ಅತ್ಯದ್ಭುತವಾಗಿ ಅಭಿನಯಿಸಿದ್ದಾರೆ, ಹಾಗೆ ಹೀಗೆ ಅಂತ ವೇದಿಕೆಯ ಮೇಲೆ ಕೊಂಡಾಡಿದ್ರು. ಕಿಚ್ಚ ಸುದೀಪ್ ಅವರು ದೊಡ್ಡ ಸ್ಟಾರು, ಈ ಕಡೆ ದರ್ಶನ್ ಅವರು ದೊಡ್ಡ ಸ್ಟಾರು. ಇಂತಹ ಒಂದು ಅತ್ಯದ್ಭುತವಾದಂತಹ ಎರಡು ಘಟಾನುಘಟಿಗಳು ಈ ರೀತಿಯಾಗಿ ಪ್ರಚಾರ ಮಾಡಿದ್ದು ಯಾವ ಇತಿಹಾಸದಲ್ಲೇ ಇಲ್ಲ ಅಂತ ಅನಿಸುತ್ತೆ. ಆದರೆ ಇದಕ್ಕೆ ಸಾಕ್ಷಿಯಾಗಿದ್ದು ಕಿಚ್ಚ ಸುದೀಪ್ ಮತ್ತು ದರ್ಶನ್ ಅವರು, ಅದು ಈಗ ಅನ್ನೋ ಸಿನಿಮಾದ ವೇದಿಕೆಯಲ್ಲಿ. ಒಂದು ಅಚ್ಚರಿಯ ಬೆಳವಣಿಗೆ ಅಂದರೆ ಇದೆ. ಯಾಕಂತ ಹೇಳಿದರೆ ಕಿಚ್ಚ ಸುದೀಪ್ ಮತ್ತು ದರ್ಶನ್ ಅವರು ನಮ್ಮ ಕನ್ನಡ ಚಿತ್ರರಂಗದವರು.
ಆದರೆ ಅಲ್ಲಿ ಸಿನಿಮಾ ತೆಲುಗು ಸಿನಿಮಾ. ಆ ತೆಲುಗು ಸಿನಿಮಾವನ್ನು ಮಾಡಿರೋದು ತೆಲುಗಿನ ಟಾಪ್ ಸ್ಟಾರ್ ಡೈರೆಕ್ಟರ್ ಎಸ್ ರಾಜಮೌಳಿ. ಈ ತೆಲುಗು ಚಿತ್ರರಂಗಕ್ಕೆ ದರ್ಶನಿಗಾಗಲಿ ಅಥವಾ ಸುದೀಪ್ ಅವರಿಗಾಗಲಿ ಯಾವುದೇ ಸಂಬಂಧ ಇಲ್ಲ. ಯಾಕಂತೇಳಿದ್ರೆ ಮೊದಲೇ ಹೇಳಿದಂತೆ ಸುದೀಪ್ ನಮ್ಮ ಅವರು. ಆದರೆ ಅಲ್ಲಿನ ಒಂದು ಸಿನಿಮಾದಲ್ಲಿ ಕಿಚ್ಚ ಸುದೀಪ್ ಅವರು ಖಳನಾಯಕನಾಗಿ ಅಭಿನಯಿಸಿದ್ದಾರೆ. ಆ ಖಳನಾಯಕನ ಪಾತ್ರದಿಂದಲೇ ಆ ಸಿನಿಮಾಗೆ ಮೈಲೇಜ್ ಇರೋದು. ಆ ಸಿನಿಮಾದ ಹೆಸರು ಕೇಳ್ತಿದ್ದಂತೆ ಮೊದಲಿಗೆ ನೆನಪಾಗೋದೇ ಆ ಸಿನಿಮಾದ ಹೀರೋ ಅಲ್ಲ, ಬದಲಾಗಿ ಕಿಚ್ಚ ಸುದೀಪ್ ಅವರು. ಇಂತಹ ಸಿನಿಮಾವನ್ನು ನೋಡಿ ಅಂತ ತನ್ನ ಗೆಳೆಯನ ಸಿನಿಮಾಗಾಗಿ ದರ್ಶನ್ ಅವರು ಆ ವೇದಿಕೆಯನ್ನು ಹತ್ತಿ ತನ್ನ ಅಭಿಮಾನಿಗಳಲ್ಲಿ ಹೇಳ್ಕೊತಾರೆ ಅಂತ ಹೇಳಿದ್ರೆ ಇವರಿಬ್ಬರ ಸ್ನೇಹ ಯಾವ ಮಟ್ಟಕ್ಕೆ ಇರಬೇಡ, ನೀವೇ ಊಹಿಸ್ಕೊಳ್ಳಿ. ಯಾವುದೇ ಪರಭಾಷಾ ಚಿತ್ರಕ್ಕೆ ಪ್ರಮೋಷನ್ ಮಾಡದಂತಹ ದರ್ಶನ್ ಅವರು ತನ್ನ ಗೆಳೆಯನ ಸಿನಿಮಾಗಾಗಿ, ಅದು ತೆಲುಗು ಸಿನಿಮಾಗಾಗಿ ಒಂದು ಪ್ರಮೋಷನ್ ಮಾಡ್ತಾರೆ ಅಂತ ಆದ್ರೆ ಇದು ಸಣ್ಣ ವಿಚಾರ ಅಲ್ವೇ ಅಲ್ಲ. ಇಂತಹ ಸ್ನೇಹ ಅದು ಯಾವ ಚಿತ್ರರಂಗದಲ್ಲೂ ಇಲ್ಲ ಅಂತ ಅನ್ಸುತ್ತೆ. ಇದ್ರೂ ಅದು ಬೆರಳೆಣಿಕೆ, ಎಲ್ಲೋ ಅಲ್ಲೋ ಇಲ್ಲೋ ಎಲ್ಲೋ ಇರ್ಬೋದು. ಆದ್ರೆ ಈ ಮಟ್ಟದ ಸ್ನೇಹ ಡಾಕ್ಟರ್ ವಿಷ್ಣುವರ್ಧನ್, ಡಾಕ್ಟರ್ ಅಂಬರೀಷ್ ಬಳಿಕ ಎಲ್ಲೂ ಕಾಣಲಿಲ್ಲ. ತೀರಾ ಅಪರೂಪವಾಗಿರಬಹುದೇ ಏನೋ, ಆದ್ರೆ ಈ ಮಟ್ಟದಲ್ಲಿ ಸಾಧ್ಯನೇ ಇಲ್ಲ. ಅದೇನೇ ಇರಲಿ, ಆದ್ರೆ ಪ್ರಸ್ತುತ ಈ ಘಟಾನುಘಟಿಗಳು ಬೇರೆ ಬೇರೆಯಾಗಿದ್ದಾರೆ. ನಾನೊಂದು ತೀರ ನೀನೊಂದು ತೀರ ಅನ್ನುವಂತಾಗಿದೆ. ಇವರಿಬ್ಬರ ಮಧ್ಯೆ ಹುಳಿ ಹಿಂಡಿದ ಅತೃಪ್ತ ಆತ್ಮಗಳಿಗೆ ಶ್ರದ್ಧಾಂಜಲಿ. ಈ ಘಟಾನುಘಟಿಗಳು ಮತ್ತೊಮ್ಮೆ ಒಂದಾಗಬೇಕು, ಕನ್ನಡ ಚಿತ್ರರಂಗವನ್ನು ಮುನ್ನಡೆಸಬೇಕು. ಹಾಗೆ ಕನ್ನಡ ಚಿತ್ರರಂಗದಲ್ಲಿ ಸದಾ ಅಚ್ಚಳಿಯದೆ ಉಳಿಯುವಂತ ಹೆಸರಾಗಬೇಕು ಅನ್ನೋದೇ ನಮ್ಮ ಆಶಯ. ನಮಸ್ಕಾರ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.